ನಮಸ್ಕಾರ ಸ್ನೇಹಿತರೆ, ಪ್ರೇರಣೆಯ ಧ್ವನಿಯ ಇಂದಿನ ಸಂಚಿಕೆಗೆ ಸ್ವಾಗತ. ನಾನು ನಿಮ್ಮ ಜೊತೆ ಸಾಗುವ ಮಾತಿನ ಪಯಣಿಗ ವಿನೋದ್ ಕಡಂಬರ್. ಒಂದು ಕಡೆ ಸದೃಢವಾದ ದೇಹ, ಆರೋಗ್ಯಪೂರ್ಣ ಅಂಗಾಂಗಗಳನ್ನು ಪಡೆದು ಕೂಡ ಎಷ್ಟೋ ಜನ ಲೌಕಿಕ ಆಸೆಗಳ ಒಡೆಯರಾಗಿ ಇಲ್ಲದಿರುವುದರ ಬಗ್ಗೆ ಕೊರಗುವುದನ್ನು ಎಷ್ಟೋ ಬಾರಿ ನೋಡಿದ್ದೇವೆ. ಇನ್ನೊಂದು ಕಡೆ ವಿಶೇಷ ಚೇತನರಾಗಿ ಜನ್ಮ ತಾಳಿ ಅದರಿಂದ ಎದುರಾಗುವ ಎಷ್ಟೋ ಎಡರುತೊಡರುಗಳನ್ನು ಮೀರಿ ಬದುಕನ್ನು ಸವಾಲಾಗಿ ಸ್ವೀಕರಿಸುತ್ತಾ ಅಗಮ್ಯವಾದ ಜೀವನೋತ್ಸಾಹದಿಂದ ಎಲ್ಲರೂ ಮೂಗಿನ ಮೇಲೆ ಬೆರಳಿಟ್ಟು ತಿರುಗಿ ನೋಡುವಂತೆ ಬದುಕುತ್ತಾ ಸಮಾಜಕ್ಕೆ ಮಾದರಿಯಾಗಿ ಬದುಕುತ್ತಿರುವವರನ್ನು ನೋಡಿದ್ದೇವೆ. ಆಶ್ಚರ್ಯವಾದರೂ ಇದು ಸತ್ಯ. ನಾವು ನಮ್ಮ ಮಕ್ಕಳಿಗೆ ಸೋಲದೆ ಗೆಲ್ಲಬೇಕೆಂಬುದನ್ನು ತಿಳಿಸಿದ್ದೇವೆ. ಆದರೆ ಸೋಲನ್ನು ಎದುರಿಸಿ ಗೆಲುವಿನತ್ತ ಹೆಜ್ಜೆ ಹಾಕಬೇಕಾದ್ದನ್ನು ತಿಳಿಸಿ ಹೇಳಲು ಮರೆತಿದ್ದೇವೆ. ನಾವು ಎಡವಿರೋದು ಇಲ್ಲಿಯೇ. ಎಲ್ಲ ಮುಗಿದು ಹೋಯಿತು, ಇನ್ನು ಬದುಕುವುದು ಹೇಗೆ, ಸಾಧ್ಯವೇ ಇಲ್ಲ ಎನ್ನುವ ಪರಿಸ್ಥಿತಿ ಎದುರಾದಾಗ ಬಹಳಷ್ಟು ಜನ ಆತ್ಮಹತ್ಯೆಗೆ ಶರಣಾಗಿ ಬಿಡುತ್ತಾರೆ. ಆದರೆ ಇನ್ನೂ ಕೆಲವರು ಎಲ್ಲವನ್ನು ಕಳೆದುಕೊಂಡ ಮೇಲೂ ಭರವಸೆಯನ್ನು ಮಾತ್ರ ಕಳೆದುಕೊಳ್ಳುವುದಿಲ್ಲ. ಅದೇ ಭರವಸೆಯ ಸಣ್ಣ ಕಿಡಿಯಿಂದ ತನ್ನ ಬದುಕಿನ ದಾರಿಗೆ ಗೆಲುವಿನ ಬೆಳಕನ್ನು ಹಚ್ಚಿಕೊಳ್ಳುತ್ತಾರೆ. ಇಂತಹವರು ನಮಗೆಲ್ಲ ಸ್ಫೂರ್ತಿಯಾಗಬೇಕು. ಹೌದು ಸ್ನೇಹಿತರೆ, ಭರವಸೆಯೇ ಬೆಳಕು. ಈ ಮಂತ್ರವನ್ನು ನಾವು ಮರೆಯಬಾರದು. ಧನ್ಯವಾದಗಳು.